ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ ಅಂತ ಎಲ್ಲರೂ ಕೇಳ್ತಾರೆ ಕಟೌಟ್ ಎಲ್ಲಿ, ನಮಗೆ ಇದಕ್ಕೆ ಪರಿಹಾರ ಬೇಕಷ್ಟೇ. ನೆಕ್ಸ್ಟ್ ಬಿಲ್ಲರಂಗ ಭಾಷೆ ಇದಕ್ಕೆ ಹೇಗೆ? ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂಥ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ನಾನು ಸೂರಜ್ ಮಂಗಳೂರು. ಸದ್ಯ ನಾನು ಮಂಗಳೂರಿನ ಸುಚಿತ್ರ ಪ್ರಭಾತ್ ಚಿತ್ರಮಂದಿರದಲ್ಲಿದ್ದೇನೆ. ನಿನ್ನೆಯಷ್ಟೇ ವಿಶ್ವದಾದ್ಯಂತ ಕಿಚ್ಚ ಸುದೀಪ್ ಅವರ ಅಭಿನಯದ ಬಹು ನಿರೀಕ್ಷಿತ 2D ಹಾಗೂ 3Dಯಲ್ಲಿ ಬಿಡುಗಡೆಯಾದಂಥ ವಿಕ್ರಾಂತ್ ರೋಣ ಸಿನಿಮಾ ಇಲ್ಲಿ ಮೇನ್ ಸೆಂಟರ್ ಮಂಗಳೂರಿನಲ್ಲಿ. ಸೊ ನಿನ್ನೆ ನೀವು ನಮ್ಮ ಇದೇ ಚಾನಲ್ನಲ್ಲಿ ಒಂದು ವಿಡಿಯೋನ ನೋಡಿರಬಹುದು. ಮಂಗಳೂರಿನ ಕಿಚ್ಚ ಸುದೀಪ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಹಾಗೆ ಸದಸ್ಯರು ಏನಿದ್ದಾರೆ, ಮಂಗಳೂರಿನ ಮೇನ್ ಸೆಂಟರ್ಗೇನೆ ಒಂದು ಸುದೀಪ್ ಅವರ ಕಟೌಟ್ ಬಂದಿಲ್ಲ ಅನ್ನೋ ಒಂದು ವಿಚಾರದಲ್ಲಿ ಬೇಜಾರನ್ನು ಹೊರಹಾಕಿದ್ರು. ಅದೆಲ್ಲ ನೀವು ನೋಡಿರ್ಬೋದು. ಸೊ ವಿಡಿಯೋ ವೈರಲ್ ಆಗ್ತಾ ಇದ್ದಾಗೆ 24 ಗಂಟೆಯ ಒಳಗಡೆ ಚಿತ್ರತಂಡದಿಂದ ಈಗ ಮಂಗಳೂರಿನ ಮೇನ್ ಸೆಂಟರ್ಗೆ ಕಟೌಟ್ ಬಂದಿರುವಂಥದ್ದು ನನ್ನ ಹಿಂದೆ ನೀವು ನೋಡ್ತಾ ಇರ್ಬೋದು. ಅಭಿಮಾನಿಗಳ ಪ್ರೀತಿಗೆ ಒತ್ತಾಯಕ್ಕೆ ಮಣಿದು ನಿರ್ಮಾಪಕರು ಒಂದು ಕಟೌಟನ್ನು ಮಂಗಳೂರಿಗೆ ಕಳಿಸಿರುವಂಥದ್ದು ಶ್ಲಾಘನೀಯವಾದಂಥ ವಿಷಯ. ಸೊ ನೀವೀಗ ನೋಡ್ತಾ ಇರ್ಬೋದು ನನ್ನ ಹಿಂದೆ ಕಿಚ್ಚ ಸುದೀಪ್ ಅವರು ವಿಕ್ರಾಂತ್ ರೋಣ ಸಿನಿಮಾದಲ್ಲಿ ಯಾವ ಲುಕ್ನಲ್ಲಿದ್ದಾರೆ ಆ ಒಂದು ಲುಕ್ಕಿನ ಕಟೌಟ್ ನನ್ನ ಹಿಂದೆ ನಿಂತಿದೆ. ಸಾಧಾರಣ 20 ರಿಂದ 25 ಫೀಟ್ ಎತ್ತರದ ಕಟೌಟ್ ಮಂಗಳೂರಿಗೆ ಬಂದಿರುವಂಥದ್ದು. ನಿನ್ನೆ ತುಂಬ ಅಭಿಮಾನಿಗಳಿಗೆ ಬೇಜಾರಾಗಿತ್ತು. ಕಾರಣ ಏನು ಅಂತ ಹೇಳಿದರೆ, ಈ ಕಟೌಟ್ ಮುಂಭಾಗದಲ್ಲಿ ಪಟಾಕಿ ಸಿಡಿಸಿ ಒಂದು ಸೆಲೆಬ್ರೇಷನ್ ಮಾಡಬೇಕು ಅಂತ ಅಭಿಮಾನಿಗಳು ಕಾಯ್ತಾ ಇದ್ರು. ಬಟ್ ಕಟೌಟ್ ಬರದೇ ಇದ್ದಾಗ ಅವರ ಆಕ್ರೋಶನ ಅವರು ಹೊರಹಾಕಿದ್ರು. ಸುಮಾರು ಜನ ನಾವು ನಿನ್ನೆ ಬಿಟ್ಟಂಥ ವಿಡಿಯೋದಲ್ಲಿ ಕಮೆಂಟ್ ಹಾಕಿರೋದನ್ನು ನೋಡಿದ್ವಿ. ಒಂದು ಸಿನಿಮಾಗೆ ಕಟೌಟ್ ಇಂಪಾರ್ಟೆಂಟ್, ಹೋಗಿ ಸಿನಿಮಾ ನೋಡಿ ಕಂಟೆಂಟ್ ಇದ್ದರೆ ಸಿನಿಮಾಗೆ ಜನ ಬರ್ತಾರೆ ಅಂತ. ಆ ಮಾತು ನಿಜಾನೇ. ಆದರೆ ಕಟೌಟ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಕೆಲವೊಂದು ಸಿನಿಮಾಗಳ ಎಷ್ಟೇ ಪೋಸ್ಟರ್ ಹಾಕಿದರೂ ಕೂಡ ಚಿತ್ರಮಂದಿರದ ಎತ್ತರದಲ್ಲಿ ತಲೆ ನಿಂತಹ ಒಂದು ಕಟೌಟ್ ಲಕ್ಷಾಂತರ ಜನರು ಹೋಗುವಾಗ ರೋಡ್ನಲ್ಲಿ ನೋಡಿ ಅದೊಂದು ಸಿನಿಮಾಕ್ಕೆ ಇನ್ವಿಟೇಷನ್ ಅಂತ ಹೇಳ್ಬೋದು. ಆ ಕಟೌಟನ್ನೇ ನೋಡಿ ಓ ಸುದೀಪ್ ಅವ್ರ ಸಿನಿಮಾ ಬಂದಿದೆ ನೋಡೋಣ ಅಂತ ಎಷ್ಟೋ ಜನರಿಗೆ ಹೆಸರು ಗೊತ್ತಿರೋದಿಲ್ಲ. ಜಸ್ಟ್ ಅವರ ಮುಖವನ್ನು ನೋಡಿ ಯಾವುದಿರಬಹುದು ಅಂತ ಒಂದು ಚರ್ಚೆ ಆಗುತ್ತೆ. ಆಮೇಲೆ ಬುಕ್ ಮೈ ಶೋಯಲ್ಲಿ ಹೋಗಿ ಸಿನಿಮಾ ಯಾವುದು ಬಂದಿರ್ಬೋದು ಸುದೀಪ್ ಅವ್ರದ್ದು ರೀಸೆಂಟ್ ಅಂತ ನೋಡಿದಾಗ ವಿಕ್ರಾಂತ್ ರೋಣ ಆಗಿದ್ರೆ ಹೋಗಿ ಬುಕ್ ಮಾಡ್ತಾರೆ. ಹಾಗಾಗಿ ಚಿತ್ರದ ಪೋಸ್ಟರ್ ಆಗಿರ್ಬೋದು, ಪ್ರತಿಯೊಂದು ವರ್ಗನೂ ಹೇಗೆ ಇಂಪಾರ್ಟೆಂಟ್ ಹಾಗೆ ಒಂದು ಕಟೌಟ್ ಕೂಡ ಒಂದು ಚಿತ್ರಕ್ಕೆ ಬಹಳ ಇಂಪಾರ್ಟೆಂಟ್. ಅದರಲ್ಲೂ ಮಂಗಳೂರಿನಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಬಹಳ ಒಂದು ಕ್ಲಾಸ್ ಆಡಿಯನ್ಸ್ ಇದ್ದಾರೆ ಅಂತ ಹೇಳ್ಬೋದು. ಅದು ಫೀಮೇಲಲ್ಲಿ ಆಗಿರ್ಬೋದು, ಮೇಲಲ್ಲಿ ಆಗಿರ್ಬೋದು, ದೊಡ್ಡ ಮಟ್ಟದ ಅಭಿಮಾನಿಗಳಿದ್ದಾರೆ. ಮಂಗಳೂರಿನ ಒಂದು ಮೇನ್ ಸೆಂಟರ್ಗೆ ಕಟೌಟ್ ಬರದೇ ಇರುವುದು ಬಹಳ ಬೇಜಾರಾಗಿತ್ತು ನಿನ್ನೆ. ಆದರೆ ಇವತ್ತು ಅಭಿಮಾನಿಗಳು ಖುಷಿಯಾಗಿದ್ದಾರೆ. ನೀವು ನಿನ್ನೆ ಹೇಳಿದಂಥ ಮಾತು ಚಿತ್ರತಂಡಕ್ಕೆ ತಲುಪಿ ಅವರಿಗೂ ಕೂಡ ಬೇಜಾರಾಗಿರಬಹುದು. ಇಷ್ಟು ಒಳ್ಳೆ ಸೆಂಟರ್ಗೆ ಕಟೌಟ್ ಕಳ್ಸೋಕ್ಕಾಗಿರಲಿಲ್ವಾ ಅಂತ. ಯಾಕಂತ ಹೇಳಿದರೆ ದೊಡ್ಡ ಸಿನಿಮಾ ಸಾಕಷ್ಟು ಸೆಂಟರ್ಗಳಲ್ಲಿ ಬಿಡುಗಡೆಯಾಗಿದೆ, ಅವರಿಗೂ ತುಂಬ ಜವಾಬ್ದಾರಿ ಇರುತ್ತೆ. ಮತ್ತೊಮ್ಮೆ ಡಿಸ್ಟ್ರಿಬ್ಯೂಟರ್ ಹಾಗೆ ಚಿತ್ರದ ನಿರ್ಮಾಪಕರಿಗೆ ನಾವು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತೇವೆ. ವಿಶ್ವದಾದ್ಯಂತ ಭರ್ಜರಿ ಪ್ರದರ್ಶನ ಕಾಣುತ್ತಿರುವಂತಹ ವಿಕ್ರಾಂತ್ ರೋಣ ಸಿನಿಮಾ ನಿನ್ನೆ ದಿನದ ಅಂತ್ಯಕ್ಕೆ 35 ಕೋಟಿ ಗ್ರಾಸ್ ಕಲೆಕ್ಷನನ್ನು ಮಾಡಿದೆ. ಬಹಳ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳಬೇಕು. ಯಾರೆಲ್ಲ ಇನ್ನೂ ಸಿನಿಮಾ ನೋಡಿಲ್ಲ, ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ 2D ಅಥವಾ 3Dಯಲ್ಲಿ ಖಂಡಿತವಾಗಿ ನೋಡಿ, ನಿಮಗೆ ಇಷ್ಟ ಆಗಬಹುದು. ನೀವು ಹೊಸಬರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.